ಹಾಯ್ ವೀಕ್ಷಕರೇ, ಈ ವಿಡಿಯೋ ಬಂದು ಭಾಗ 12. ನೀವೇನಾರ ಮುಂಚಿನ 11 ವಿಡಿಯೋಗಳು ನೋಡಿಲ್ಲ ಅಂದ್ರೆ ಫಸ್ಟ್ 11 ಭಾಗಗಳನ್ನು ನೋಡ್ಬಿಟ್ಟು ಭಾಗ 12 ನೋಡಿ. ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತೆ ವಿಡಿಯೋ ಇಷ್ಟ ಆಗುತ್ತೆ. ಬನ್ನಿ ತರ ಮಾಡಬೇಡ, ವಿಡಿಯೋನ ಶುರು ಮಾಡೋಣ. ಅಯ್ಯೋ, ನಾನು ಹಾಳಾದಳು ಹೇಳಿದ್ರು ಆಗ್ತಿತ್ತು. ಇದು ನಮ್ಮ ಅಮ್ಮನ ಫೋನ್ ಮಾಡಬೇಡ ಕಣೋ, ನಾನೇ ಮಾಡ್ತೀನಿ ಅಂತ ಹೇಳಿದ್ರು ಆಗ್ತಿತ್ತು. ನಾನು ಹೇಳದೆ ಮರ್ತ್ಬಿಟ್ಟೆ. ಸಡನ್ ಆಗಿ ಅಮ್ಮ ಬಂದೇ ಬಿಟ್ರು. ಇವ್ ನೋಡಿದ್ರೆ ಫೋನ್ ಮಾಡ್ತಾನೆ ಅವನೇ. ಈಗ ಅಮ್ಮ ಏನಾರು ಬಂದು ಎತ್ಬಿಟ್ರೆ ಮುಗ್ದೋಯ್ತು ನನ್ನ ಕತೆ. ಐಶೋ, ಯಾವ್ದೋ ಫೋನ್ ಬರ್ತೈತೆ, ಯಾರು ನೋಡವ? ಅದು ಕಂಪ್ನಿದು ಕಣಮ್ಮ. ವಾ, ಕಂಪ್ನಿದ? ಹೋಗು ತಿಂಡಿ ತಿನ್ನೋಗು. ಅವ್ರಿಗಿನ್ನೇನ್ ಮಾಡಕ್ಕೆ ದಿನಕ್ಕೆ 25 ಸಲ ಮಾಡ್ತಾನೆ ಇರ್ತಾರೆ. ಇನ್ನೇನ್ ಕರೆನ್ಸಿ ಮುಗಿದ ಇನ್ನೂ ಒಂದು ವಾರ ಚೆನ್ನಾಗಿ ಬಡ್ಕಂತ ಇರ್ತಾರೆ. ಕರೆನ್ಸಿ ಮುಗಿಯಲಿದೆ, ಕರೆನ್ಸಿ ಮುಗಿದಲ್ಲಿ ಆಕ್ಷಲಿ ಅಂತ ಅಷ್ಟೊಂದು ಇದ್ರಲ್ಲ ಹಾಕ್ಸಾರ ಒಂದ್ ತಿಂಗಳದ. ನಮಗೆ ಗೊತ್ತಾಗಲ್ಲ ಹಾಕ್ಸೋದು. 25 ಸಲ ಫೋನ್ ಮಾಡ್ತಿರ್ತಾರೆ. ಎಲ್ಲರೂ ಏನಾರು ಕೆಲಸ ಮಾಡ್ತಿರ್ಬೇಕು ಮಾಡ್ತಾರೆ, ಏನಾರು ಅಲ್ಲಿ ಫಂಕ್ಷನ್ ಇರ್ಬೇಕು 25 ಸಲ ಮಾಡ್ತಾರೆ. ನೆಟ್ ಹಾಕ್ಸಾಡ್ರಿ, ಬೋಟ್ ಹಾಕ್ಸಾಡ್ರಿ ಅಂತವ. ಏ ಕೊಳಕ, ಪ್ಲೀಸ್ ಕಣೋ, ಮಾಡ್ಬೇಡ ಕಣೋ. ಆಮೇಲೆ ನಾನೇ ಮಾಡ್ತೀನಿ ಕಣೋ, ಅಮ್ಮ ಇದಾರೆ ಕಣೋ, ಪ್ಲೀಸ್ ಮಾಡ್ಬೇಡ ಕಣೋ. ಇದ್ಯಾಕೆ ನಮ್ಮ ಹುಡುಗಿ ಎತ್ತನ ಇಲ್ವಲ್ಲ? ತಡೆ, ಇನ್ನೊಂದ್ಸಲ ಮಾಡ್ತೀನಿ. ಅಯ್ಯೋ ಶಿವನೇ, ಮತ್ ಮಾಡ್ತಾನಪ್ಪ. ಇವತ್ತು ಮುಗಿದ್ಬಿಡು ನನ್ನ ಕತೆ. ಇವತ್ತು ನಾನು ಸತ್ಯ ಅಂತಾನೆ. ಇವನೇ ಅವರಪ್ಪ, ಏನೋ ಅರಿವಡ ನಂಗೆ ಅವಾಗೇನ ಮಾಡ್ತಾನೆ ಅವನೇ. ಏನಾರ ಕಂಪ್ನಿ ಆರ್ಬೇಕು, ಮತ್ ಮೆಕ್ಕನಾಗ ಹೋಗಿ ತಿಂತಾರೆ ಈಗ. ಅಯ್ಯೋ ಅಮ್ಮ, ದೇವ್ರೇ ಕಾಪಾಡಪ್ಪ, ಅನ್ಯಾಯ ಹಾಕಿ ಬಿಟ್ಟವಪ್ಪ. ಹಲೋ ಹಲೋ, ಯಾರು? ಇದೇನಪ್ಪ ಇದು? ಬೇರೆ ಯಾರೋ ಎತ್ತಿರಂಗವ್ರೆ. ಇದು ನಮ್ಮ ಹುಡುಗಿ ವಯಸ್ಸಲ್ಲ, ಅವ್ರ ಅಮ್ಮ ಏನಾರು ಇರ್ಬೋದಾ? ಯಪ್ಪ, ಹಲೋ, ಯಾರೇ? ಮಾತಾಡ್ರಿ. ಹಲೋ ಹಲೋ, ಮಾತಾಡ್ರಿ. ಯಾರು? 25 ಸಲ ಫೋನ್ ಮಾಡ್ತೀರಾ, ಮಾತಾಡಕ್ಕೆ ಆಗ್ವಾ? ಬಾಯ್ ಬಿದ್ದಾಯ್ತಾ? ಮಾತಾಡ್ರಿ, ಯಾರೇ? ಮತ್ತೆ ಫೋನ್ ಮಾಡಿದ್ರೆ ಮಾತಾಡ್ಬೇಕಪ್ಪ. ಸುಮ್ನೆ ಫೋನ್ ಮಾಡ್ಬಿಟ್ಟು ಮಾತಾಡ್ದಂಗ ಇಕ್ಕಂಡ್ರೆ ಆಚೆ ಕಡೆ ರಾಗಿ ಒಣ ಹಾಕಿದೀನಿ, ಕೋಳಿಗಿರಿ ಬಂದ್ರು ಆತೆ. ಅಲ್ಲಿ ನೋಡ್ಕೋಬೇಕು, ನೋಡ್ಕೊಳಕ್ಕೂ ಬಿಡಲ್ಲ. 25 ಸಲ ಫೋನ್ ಮಾಡ್ತಾರೆ. ಹೋಗಮ್ಮ ಐಶು, ತಿಂಡಿ ತಿನ್ನೋಗು. ಅಯ್ಯೋ ದೇವ್ರೇ, ಜಸ್ಟ್ ಮಿಸ್ಸು. ಅನ್ಯಾಯ ತೊಳಕ್ಕೆ ಬಿಡ್ತಿದ್ರಪ್ಪ ಇಬ್ರು ಅಮ್ಮನ ಕೈಲಿ. ಅವನೇನಾರ ಮಾತಾಡಿದ್ರೆ ಮಾತ್ರ ನಾನು ಅಂದ್ಕೊಂಡು ಏನಾರ ಅವನೇನಾರ ಐಶು ಗೀಶು ಅಂತ ಮಾತಾಡಿದ್ರೆ ಮಾತ್ರವ ನಮ್ಮ ಅಮ್ಮ ಪಕ್ಕ ಡೋಟ್ ಬಂದ್ಬಿಡೋದು. ಈಗ ಹೆಂಗ ಅವ್ನು ಮಾತಾಡೋ ಇದಕ್ಕೆ ಯಾರು ರಾಂಗ್ ನಂಬರ್ ಅಂತ ಸುಮ್ಮನೆ ಐತಿ. ಫಸ್ಟ್ ಹೇಳ್ಬೇಕಣಪ್ಪ ನಮ್ಮ ಹುಡುಗಿಗೆ, ಮಾಡ್ಬೇಡ ಕಣ, ನಾನೇ ಮಾಡತಕ್ಕ ಮಾಡ್ಬೇಡ ಅಂತ ಹೇಳ್ಬೇಕು. ಯಾವ್ದೋ ಫೋನ್ ಬಂತು, ನಮ್ಮ ಹುಡುಗಿ ಏನಾರು ಮಾಡ್ಯಾಳೇನಪ್ಪ? ಅವ್ರ ಅಮ್ಮ ಏನಾರು ಮಾಡಿದ್ರೆ ಡೌಟ್ ಬಂದು ಇದು ಯಾರು ಚೆಕ್ ಮಾಡೋಣ ತಡೆ ಅಂತ ಏನಾರು ಮಾಡಿದ್ರೆ ಎತ್ತನ ಬೇಡವಾ? ಏನು ಮಾಡೋದು? ತಡೆ, ಎತ್ತೀನಿ. ಫಸ್ಟ್ ನಾನು ಮಾತಾಡಕ್ಕೆ ಹೋಗಲ್ಲ. ಅವಳು ಅಲ್ಲೋ ಅಂದರೆ ವಾಯ್ಸ್ ಗೊತ್ತಾಗುತ್ತಲ್ಲ, ಅವಳೇ ಆದರೆ ಮಾತಾಡ್ತೀನಿ, ಇಲ್ಲಾರು ಮಾತಾಡಕ್ಕೆ ಹೋಗಲ್ಲ, ಕಟ್ ಮಾಡ್ಬಿಡ್ತೀನಿ. ಹಲೋ, ಅಯ್ಯೋ ನಾವಿಬ್ರು ಇವತ್ತು ಜಸ್ಟ್ ಮಿಸ್ಸು. ನಮ್ಮ ಅಮ್ಮನ ಕೈಲಿ ಇವತ್ತು ತಗೊಳಾಕೊಂಡ್ಬಿಡ್ತಿದ್ವಿ. ಈ ಫೋನು ನಮ್ಮ ಅಮ್ಮಂದು, ನಂದಲ್ಲ. ನನ್ನ ಹತ್ರ ಫೋನ್ ಇಲ್ಲ, ನಾನು ಹೇಳೋದವಳೆ ಮರ್ತೇ ಬಿಟ್ಟೆ. ಅವಳೆ ನಾನು ಹೇಳ್ಬೇಕಾಯ್ತು ಪಾಪ, ನಿಮ್ದೇನು ತಪ್ಪಿಲ್ಲ. ನೀವು ಫೋನ್ ಮಾಡ್ತಿದ್ರ, ನಮ್ಮ ಅಮ್ಮ ಇಲ್ಲೇ ಐತೆ. ಅಮ್ಮ ಎತ್ತೇ ಬಿಟ್ರು. ನಾನು ಎಲ್ಲಿ ಗೊತ್ತಾಗುತ್ತಪ್ಪ, ನೀವೆಲ್ಲ ಐಸು ಅಂತ ಕರೆದು ಯಾರು ಅಂತ ಡೌಟ್ ಪಟ್ಬಿಟ್ಟು ಎಲ್ಲಿ ಇದು ಮಾಡ್ತಾರೋ ಅಂತ ಭಯ ಆಗಿತ್ತು. ನನಗಂತೂ ತುಂಬಾನೇ ಗಾಬರಿ ಆಗಿತ್ತು. ಅವ್ರು ಹಂಗ ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ, ಯಾವ್ದೋ ರಾಂಗ್ ನಂಬರ್ ಅಂತ ಸುಮ್ಮನಾದ್ರು. ಇದು ಅಮ್ಮನ ಫೋನ್ ಮಾಡಕ್ ಹೋಗ್ಬೇಡಿ, ನಾನಾಗ ನಾನು ಫೋನ್ ಮಾಡ್ತೀನಿ ಆಯ್ತಾ? ಅಲ್ಲಿಂದ ತನಕ ಫೋನ್ ಮಾಡಕ್ ಹೋಗ್ಬೇಡಿ. ಹೌದಾ? ನೀನು ಅವಾಗಲೇ ಹೇಳ್ಬೇಕು ತಾನೇ. ನಾನು ಏನೋ ಫೋನ್ ನೆಟ್ವರ್ಕ್ ಇಲ್ದರೆ ಕಟ್ಟಾಯ್ತು ಅಂದ್ಬಿಟ್ಟು ಮಾಡಿದೆ. ಅಯ್ಯೋ, ಎದ್ರಕೋಬೇಡ ಬಿಡಿ, ನಿಮ್ಮ ಅಮ್ಮಗೆ ಅಷ್ಟು ಗೊತ್ತಾಗಲ್ಲ ಅಂತ ಕಾಣುತ್ತೆ. ಈ ಫೋನ್ಗಳೆಲ್ಲ ಎಲ್ಲಿ ಯೂಸ್ ಮಾಡ್ತಾರೆ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ ಅಂತ ಕಾಣುತ್ತೆ. ಯಾರೋ ಅಂತ ಸುಮ್ಮನೆ ಆಗ್ತಾರೆ, ಏನೋ ಗಾಬರಿ ಆಗ್ಬೇಡಿ. ಏನ್ ಅನ್ಕೊಂಡ್ಬಿಟ್ಟಿದ್ರ ನಮ್ಮ ಅಮ್ಮನ್ನ? ನಮ್ಮ ಅಮ್ಮಗೆ ಏನು ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ರ? ನಮ್ಮ ಅಮ್ಮ ತುಂಬಾ ಶಾರ್ಪ್ ಇದಾರೆ. ನಮ್ಮ ಅಮ್ಮ ಇಂಗ್ಲೀಷ್ ಎಲ್ಲ ಎಷ್ಟು ಚೆನ್ನಾಗಿ ಓದ್ತಾರೆ ಗೊತ್ತಾ? ಅವ್ರು ಚೆನ್ನಾಗಿ ಓದಿದ್ದಾರೆ, ಅವ್ರಿಗೆಲ್ಲ ಬರುತ್ತೆ. ಮೊಬೈಲಲ್ಲಿ ಎಲ್ಲ ಚೆನ್ನಾಗಿ ಅಪ್ಡೇಟ್ ಮಾಡ್ತಾರೆ, ಅವ್ರಿಗೆಲ್ಲ ಬರುತ್ತೆ. ಹಾಗಂತ ನೀವು ತಿಳ್ಕೊಳ್ಳೇಬೇಡಿ. ಹೌದಾ? ಈಗ ಎಲ್ಲೋದ್ರು ನಿಮ್ಮ ಅಮ್ಮ? ಬಂದ್ಗಿಂದ ನೋಡ್ತಾ ಇರು. ಇಲ್ಲ, ಮಾತಾಡಿ. ಅವರು ನಮ್ ದೊಡ್ಡಣ್ಣಜ್ಜಿ ಮನೆ ಹತ್ರ ಹೋದ್ರು, ಇವಾಗ್ಲೇ ಬರಲ್ಲ. ನೋಡ್ತಾ ಇದೀನಿ, ಬಂದ್ರೆ ಹೇಳ್ತೀನಿ. ಮಾತಾಡಿ. ಮತ್ತೆ ಇನ್ನೇನ್ ಸಮಾಚಾರ? ಎಲ್ಲ ಹೇಳ್ಬೇಕು ನೀವೇ. ನಾನೇನ್ ಹೇಳೋಣ, ನೀವೇ ಹೇಳಿ, ಕೇಳ್ತೀನಿ. ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಒಂದು ಹುಡುಗಿ ಜೊತೆ ಫೋನಾಗ ಮಾತಾಡ್ತಾ ಇದ್ದೀನಿ. ಯಾವ ಹುಡುಗಿ ಜೊತೆಲೂ ಮಾತಾಡಿರಲಿಲ್ಲ, ಯಾವ ಹುಡುಗಿನೂ ನೋಡ್ದನೋ ಅಲ್ಲ, ಯಾರು ಸವಾಸ್ಕೋ ಓದನಲ್ಲ. ನಿಮ್ಮ ಜೊತೆಲೇ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು. ಹಂಗಾಗಿ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ತಿಂಡಿ ಆಯ್ತಾ ಚಿನ್ನು? ಚಿನ್ನುನಾ? ನಾನಿನ್ನ ಪ್ರೀತಿಯಿಂದ ಚಿನ್ನು ಅಂತ ಕರಿತೀನಿ. ಜಸ್ಟ್ ತಿಂದೆ. ನೀವು ತಿಂದ್ರೆ ಹೆಂಗೆ? ಚಿನ್ನು ತಿಂದೆ. ನಿಜನಾ? ನನ್ನೆಣಗಳು ತಿಂದ್ರಾ? ನಮ್ಮ ಹುಡುಗಿ ಹಣಗಳು ತಿಂದೆ, ಸರಿನಾ? ಸರಿ ಕಣೋ ಕೊಳಕ. ಕೊಳಕಾನ? ನಾನು ನಿಮ್ಮನ್ನ ಪ್ರೀತಿಯಿಂದ ಹಂಗೆ ಕರೆಯೋದು. ಅಯ್ಯೋ ದೇವ್ರೆ, ಇವಳಿಗೆ ಪ್ರೀತಿಯಿಂದ ಕರೆಯಕ್ಕೆ ಇನ್ಯಾವ ಹೆಸರ ಸಿಗ್ಲಿಲ್ವಾ? ಸರಿ ಕಣೋ, ಬಾಯ್. ನಾನು ಆಮೇಲೆ ಫೋನ್ ಮಾಡ್ತೀನಿ. ಸ್ವಲ್ಪ ಮನೆ ಕೆಲಸ ಇದೆ, ಎಲ್ಲ ಮುಗಿಸ್ಬಿಡ್ತೀನಿ. ಅಮ್ಮ ಹೇಳೋಗಿದ್ದಾರೆ, ನಾನೇ ಫೋನ್ ಮಾಡ್ತೀನಿ. ಫೋನ್ ಮಾಡಕ್ ಹೋಗ್ಬೇಡ, ಅಮ್ಮ ಇದ್ದಾರೋ ನಾನೇ ಫೋನ್ ಮಾಡ್ತೀನಿ. ಓಕೆನಾ? ಹೌದಾ? ಮತ್ತೆ ಯಾವಾಗ ಮಾಡ್ತೀಯಾ? ಆಮೇಲೆ ಮಾಡ್ತೀನಿ ಬಿಡು, ಬೇಜಾರು ಮಾಡ್ಕೋಬೇಡ. ಮನೆ ಕೆಲಸ ಇದೆ, ಎಲ್ಲ ಮುಗಿಸ್ಬಿಡ್ತೀನಿ. ಅಮ್ಮ ಇಲ್ಲ ಅಂದ್ರೆ ಮಾಡ್ತೀನಿ ನಾನೇ, ಓಕೆನಾ? ಅಮ್ಮ ಬಂದ್ರೆ ಮಾಡಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡ. ನಾಳೆ ಸಿಗ್ತೀನಿ, ನೋಡುವಂತೆ ನಾಳೆ ಕಾಲೇಜಿಗೆ ಬಂದಾಗ.
ನಾಳೆ ಕಾಲೇಜಿಗೆ ಬಂದಾಗಲ್ಲ ಅಷ್ಟ ಗಂಟೆ ಕಾಯ್ಬೇಕಾ? ನಿಮ್ಮ ಅಮ್ಮ ಇಲ್ಲ ಅಂದ್ರೆ ಮಾಡು, ಮೆಸೇಜ್ ಮಾಡು ಹೋಗ್ಲಿ. ಫೋನ್ ಮಾಡಿದ್ರೆ ಪರವಾಗಿಲ್ಲ, ಮೆಸೇಜ್ನಾರು ಮಾಡು. ಒಂದಿನ ಕಾಯಕ್ಕಾಗಲ್ವಾ? ಇನ್ನು ನಾಳೆ ಕಾಲೇಜ್ ಹೋಗ್ಬೇಕಾದ್ರೆ ಸಿಗ್ತಾ ಇದ್ದೆ, ಅಲ್ಲೇ ಮಾತಾಡಿಸ್ತಾ ಇದ್ದೆ. ಏನು ಒಂದಿನನಾ? ಒಂದು ಕ್ಷಣನೂ ಇರೋಕ್ಕಾಗ್ತಾ ಇಲ್ಲ. ನಿಂದೆ ನೆನಪಾಗ್ತೈತಿ. ಬೇಕಾದ್ರೆ ಇವಾಗಲೇ ಬಾ ಅಂದ್ರೆ ಬಂದೇ ಬಿಡ್ತೀನಿ. ಅಯ್ಯೋ ಬೇಡ, ಅಂತ ಕೆಲಸ ಮಾಡಕ್ ಹೋಗ್ಬೇಡ. ಆಯ್ತು ಬಿಡು, ಆಮೇಲೆ ಸಂಜೆ ಮೆಸೇಜ್ ಮಾಡ್ತೀನಿ. ಅಪ್ಪಾಜಿ, ನಾನ್ ರೂಮಲ್ಲಿ ಓದ್ಕೊಳಕ್ ಹೋಗ್ತೀನಿ. ಯಾಕವ ಇಷ್ಟ ದಿನ ಇಲ್ಲೇ ಓದ್ಕೊಂತ ಇದ್ದೆ? ಇಲ್ಲ ಕಣಪ್ಪಾಜಿ, ಇಲ್ಲಿ ಟಿವಿ ಸೌಂಡ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಓದೋದ್ರ ಕಡೆ ಗಮನ ಕೊಡಕ್ಕೆ ಆಗಲ್ಲ. ರೂಮಲ್ಲಿ ಓದ್ಕೊಂತೀನಿ ನಾನು. ಏನ್ ಪಾಪ, ರೂಮಲ್ಲಿ ಓದ್ಕೊಂತೀಯಾ? ಆಯ್ತು ಹೋಗವ ಓದ್ಕ. ಇವ್ರು ಟಿವಿ ಸೌಂಡ್ ಇಷ್ಟೊಂದು ಕೊಟ್ರೆ ಈ ಮಗ ಓದ್ಕೊಳಕ್ಕಾಗುತ್ತಾ? ಇಲ್ಲಿ ಹೋಗವ ರೂಮಲ್ಲಿ ಓದ್ಕ. ನಮ್ಮ ಹುಡುಗನ ಜೊತೆ ಮಾತಾಡ್ಬೇಕು ಅಂತ ಅನ್ನಿಸ್ತೈತೆ. ಫೋನ್ ಮಾಡಿದ್ರೆ ಆಚೆ ಕೇಳುತ್ತೆ. ಮೆಸೇಜ್ನೇ ಮಾಡ್ತೀನಿ, ವಾಟ್ಸಪ್ ಮೆಸೇಜ್ ಮಾಡ್ಬಿಡ್ತೀನಿ. ಯಾವ್ದು ಮೆಸೇಜ್ ಬಂತು? ಹಾ, ನಮ್ಮ ಹುಡುಗಿನ ಏನಂತ ಕಳ್ಸಾಳೆ? ಆಯ್ ಅಂತ ಕಳ್ಸಾಳೆ. ಆಯ್ ಚಿನ್ನು, ಏನ್ ಮಾಡ್ತಾ ಇದ್ದೀರಾ? ನಾನು ನಿನ್ ಬಗ್ಗೆನೇ ಯತ್ನ ಮಾಡ್ಕೆ ಮಲಗಿದ್ದೆ. ನೀನು? ನಾನು ನಿಮ್ಮ ಹತ್ರ ಮೆಸೇಜ್ ಮಾಡ್ಬೇಕು ಅಂತಾನೆ ರೂಮಿಗೆ ಓದ್ಕೋಬೇಕು ಅಂತ ಸುಳ್ಳು ಹೇಳಿ ರೂಮಿಗೆ ಬಂದಿದ್ದೀನಿ ಮೊಬೈಲ್ ತಗೊಂಡು. ಹೌದಾ? ತುಂಬಾ ಥ್ಯಾಂಕ್ಸ್ ಚಿನ್ನು, ನಾನು ತುಂಬಾ ಮಿಸ್ ಮಾಡ್ಕೊಂತ ಇದ್ದೆ. ನನ್ನ ಮೊಬೈಲ್ ಏನಾಯ್ತು ರೀ? ಫೋನ್ ಎಲ್ಲ ನೋಡಿರ ನಂದ? ಇಲ್ಲ ಕಣೆ, ನಾನ್ ನೋಡಿಲ್ಲ. ಅಯ್ಯೋ, ಅಮ್ಮ ಮೊಬೈಲ್ ಹುಡ್ಕಾಡ್ತಾ ಇದ್ದಾರೆ. ಇಲ್ಲ ಐತೆ, ಲೆಕ್ಕ ಹಾಕಕ್ ತಂದಿದ್ದೀನಿ ಅಂತ ಹೇಳ್ತೀನಿ. ಅಮ್ಮ, ಫೋನ್ ಇಲ್ಲ ಐತೆ, ನಾನು ಲೆಕ್ಕ ಮಾಡಕ್ ತಗೊಂಡ್ಬಂದಿದ್ದೀನಿ. ಹೌದನ್ ಮಗಳೇ, ನಾನು ಇಲ್ಲಿ ಕಾಂಡಿವಲ್ಲ ಅದಕ್ಕೆ ಕೇಳಿದೆ. ಲೆಕ್ಕ ಹಾಕಕ್ ತಗೊಂಡೋಗಿದ್ಯಾ? ಹಾಕು ಹಾಕು, ಚೆನ್ನಾಗ್ ಹಾಕ. ಅಲ್ಲ 8 ಆಯ್ತು ಕಣೆ. ಐಶುನ್ ಕರೆಯ, ಊಟ ಮಾಡ್ಲಿ, ಬೇಕಾದ್ರೆ ಆಮೇಲೆ ಓದ್ಕೇಳಿ. ಸರಿ ತಾಡ್ರಿ, ಕರಿತೀನಿ. ನೀನ್ ಸ್ವಲ್ಪ ಸೌಂಡ್ ಕಮ್ಮಿ ಕೊಡ್ತೀಯಾ? ಒಂದ್ ಗಾಡಿ ಸೌಂಡ್ ಕೊಡ್ತೀಯ? ಹಂಗೆ ಹುಡುಗಿ ಒಳಗ್ ಓದ್ಕೊಂತೈತೆ, ಕಮ್ಮಿ ಕೊಡ್ಕೊಂಡಿಷ್ಟ. ಐಶು, ಬಾರ ಊಟ ಮಾಡ್ಕೊಂಡು ಹೋಗುವಂತೆ, ಆಮೇಲೆ ಓದ್ಕೊಳ್ಳುವಂತೆ ಕರೆ. ತಡೆಯಮ್ಮ, ಆಮೇಲೆ ಬರ್ತೀನಿ. ನೀವ್ ಊಟ ಮಾಡ್ಕೊಳ್ಳಿ, ಆಮೇಲೆ ಮಾಡ್ತೀನಿ. ನನಗಿನ್ನೂ ವಿಶ್ವಾಗಿಲ್ಲ. ಅಯ್ಯೋ, ಈ ಹುಡುಗಿಗೂ ಓದೋದೊಂದು ಇದ್ಬಿಟ್ರೆ ಊಟ ತಿಂಡಿ ನಿದ್ದೆ ಏನು ಬೇಡ. ಆಯ್ತು ಓದ್ಕೊಳವ, ಅದ್ಯಾವ ಗೊತ್ತೇ ನೋಡೋಣ. ಓದ್ಕೆ, ಚೆನ್ನಾಗ್ ಓದ್ಕೆ. ಹಂಗಾರೆ ಈ ಪಕ್ಕದ ಮನೆಯೊಳಗೆ ಮಾದೇವ್ ಅಕೌಂಟ್ ಹೋಯ್ತೇನು ದುಡ್ಡು? ಈ ಮನೆ ಅಲ್ಲವ್ಡಿ, ಅವಳ ಅಕೌಂಟ್ಗೆ ಹೋಗ್ ಮಾಡ್ಕೊಂಡಂತೆ. ಗೌರಿ ಹೇಳ್ತಾಳೆ, ಯಾವಳ ನಿನ್ ಫೋನ್ ಅವಳ ಕೈ ಸಿಕ್ಕೆತ್ಕೊಳಜಿ, ನಿನ್ ಫೋನ್ ಸಿಗ್ದಲ್ಲ ಇದ್ರೆ ಅವಳ ಆತರ ಲೋನ್ ದುಡ್ಡು ಬರಂಗ್ ಮಾಡ್ಕೊಳಕ್ಕೂ ಆಗಲ್ಲ, ಮತ್ ಬಂದಿದ್ ದುಡ್ಡ ಅವಳ ಅಕೌಂಟ್ಗೆ ಕಳಿಸೋಣಕ್ಕೂ ಆಗಲ್ಲ. ಯಾವಳ ನಿನ್ ಮೊಬೈಲ್ ಅವಳ ಕೈ ಸಿಕ್ಕೆತ್ತಂತ ಹೇಳ್ತಾಳೆ. ನಾನ್ ಯಾಕೆ ಅವಳಿಗೆ ಕೊಡಕ್ಕೋ ನನ್ ಫೋನ್? ಅದ್ ಯಾವ ಸಿಕ್ತು, ಅದ್ ಯಾವ ತಾಂಡು ಅಂತ ಒಂದೇ ಗೊತ್ತಾಗ್ತಾ ಇಲ್ಲ. ಹೂ ಕಣ್ಣಾಗಜ್ಜ, ದೊಡ್ಡಗಜ್ಜಿ ಫೋನ್ ಸಿಗ್ದಲೆಯಾ ಆ ಕಿತ್ತೋದಳು. ಅವಳ ಅಕೌಂಟ್ ದುಡ್ಡು ಹಾಕೋಣ ಮಾಡ್ಕೊಳಕ್ ಚಾನ್ಸೇ ಇಲ್ಲ. ಯಾವ ಮೈದಲ್ಲ ಮೊಬೈಲ್ ತಾಂಬಿಟ್ಟ ಮಾಡ್ಕೊಂಡವಳೆ. ಹೌದೇನಮ್ಮ? ಅದ್ಯಾವಾಗ ಇವಳು ಫೋನ್ ಅವಳ ಕೈ ಸಿಕ್ತು ಅಂತ ಕಾಣೋಣ. ಅಜ್ಜಿ ಅಜ್ಜಿ, ಮಾದೇವಿ ಆಂಟಿ ಕೈಲಿ ನಿನ್ ಫೋನು ಹೆಂಗ್ ಸಿಕ್ತು ಅಂತವ ಹೇಳ್ತೀನಿ ಕೇಳು. ಅವತ್ತೊಂದಿನ ಭಾನುವಾರ ದಿನ ನೀನು ತೋಟ ತಕೊಳ್ತಲ್ಲ, ಕೆಲ್ಸ ಐತೆ ಸ್ವಲ್ಪ ಬತ್ತೀನಿ ಅಂತವ. ಅವಾಗ ನಾನು ಮೊಬೈಲ್ ಕೊಡಜ್ಜಿ ಆಟ ಆಡ್ತಿರ್ತೀನಿ, ಗೇಮ್ ಆಡ್ತಿರ್ತೀನಿ ಅಂತ ಇಸ್ಕೊಂಡಲ್ಲ. ಅವತ್ತೇನಾಯ್ತು ಗೊತ್ತಾ?